ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಅಂತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು ವಿದ್ಯಾರ್ಥಿಗಳ ಸಾಧನೆಗೆ ಪ್ರಶಂಸಿಸಿದರು. ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಶಿಕ್ಷಕ ವೃಂದಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. 25 ವರ್ಷದ ಒಂದು ಇತಿಹಾಸದಲ್ಲಿ ಬಹಳ ದೊಡ್ಡ ಒಂದು ರಿಸಲ್ಟು ಈ ವರ್ಷ ಬಂದಿದೆ. ಈ ವರ್ಷ 1538 ಮಕ್ಕಳು ಪರೀಕ್ಷೆಗೆ ಕೂತ್ಕೊಂಡಿದ್ದಾರೆ. ಇದರಲ್ಲಿ ಅಖಿಲ ಭಾರತ ಮಟ್ಟದ ಕೆಟಗರಿ ವಿಭಾಗದಲ್ಲಿ ಕುಮಾರಿ ಹರ್ಷಿತಾ ಗಂಗಾಧರಪ್ಪ ನೆಗಲೂರು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ 4ನೇ ರ್ಯಾಂಕು ಮತ್ತು ಕುಮಾರಿ ಸೈಕ್ಷಾ ನಾಯಕ್ ಅವರು 8ನೇ ರ್ಯಾಂಕನ್ನು ಪಡೆದಿರ್ತಾರೆ. 650ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದ 20 ವಿದ್ಯಾರ್ಥಿಗಳು, 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ 62 ವಿದ್ಯಾರ್ಥಿಗಳು, 500ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ 312 ವಿದ್ಯಾರ್ಥಿಗಳು ಇದ್ದಾರೆ. 350ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಜನರಲ್ ಕೋಟಾದಡಿ ವೈದ್ಯಕೀಯ ಪದವಿ ಪ್ರವೇಶಕ್ಕೆ 100% ಅವರು ಅರ್ಹರಾಗಿದ್ದಾರೆ. ವಿದ್ಯಾಕ್ಷೇತ್ರವೇ ಭಾಳಷ್ಟು ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ಸಾಂಕ್ರಾಮಿಕ ರೋಗದ ಹೆಸರಿನಲ್ಲಿ ಇಡೀ ವಿದ್ಯಾಕ್ಷೇತ್ರವೇ ಒಂದು 2 ವರ್ಷದಿಂದ ನಿಶಬ್ದವಾದಾಗ ಉಂಟು. ಅದನ್ನು ಹೇಗೆ ಅಂತ ಯಾವ ವರ್ಡ್ ಅಂತ ನೀವೇ ಉಪಯೋಗಿಸಿಕೊಳ್ಳಿ, ಅದು ಸಂಪೂರ್ಣ ಸ್ತಬ್ಧವಾಗಿರ್ತದೆ. ಇಂಥ ಸಂದರ್ಭದಲ್ಲಿ ಆಳ್ವಾಸ್ನ ಮಕ್ಕಳು ಈ ರೀತಿಯ ಒಂದು ಸಾಧನೆ ಮಾಡಿದ್ದು, ಅದು ಇಷ್ಟ ತನಕ ಆಗದಂಥ ಒಂದು ಸಾಧನೆಯನ್ನು ಇಂಥ ಸಮಯದಲ್ಲಿ ಮಾಡಿದ್ದು, ಇದು ನನಗೆ ಬಹಳ ಅತಿ ಹೆಚ್ಚು ಸಂತೋಷವನ್ನು ಕೊಟ್ಟಿದೆ. ಯಾಕೆಂದರೆ ಇದು ನಿಜವಾದ ಹೋರಾಟ. ಇಂಥ ಹೋರಾಟ ಮನೋಭಾವದಲ್ಲಿರುವಂಥ ನನಗೆ ನಮ್ಮ ಮಕ್ಕಳು ಮಾಡಿದಂಥ ಈ ಸಾಧನೆ ಅದು ಬಹಳ ದೊಡ್ಡ ಸಾಧನೆ ಅಂತೇಳಿ ನನಗೆ ಇಂಥ ಸಮಯದಲ್ಲಿ ನಮ್ಮ ಅದ್ಭುತವಾದ ರಿಸಲ್ಟ್